ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಈವ್ನಿಂಗ್. ಇದು ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೆಲ್ಲ ಅದೇ ದಿವಸದ ಸಂಜೆ ವಿಡಿಯೋ ಆಯಿತಾ. ಸೊ ಅದು ತುಂಬ ಲಾಂಗ್ ಆಗ್ತದೆ ಅಂತ ಹೇಳಿ ಮತ್ತು ಅದರಲ್ಲಿ ಇದನ್ನೆಲ್ಲ ಸೇರಿಸಿದರೆ ಸರಿಯಾಗೋದಿಲ್ಲ ಅಂತ ಹೇಳಿ ಸಪ್ರೇಟ್ ಆದ ವ್ಲಾಗ್ ಮಾಡ್ತಾ ಇದ್ದೇನೆ. ಹಾಗೆ ಇದು ಸಂಜೆದ್ದು ಆ್ಯಕ್ಟಿವಿಟಿ, ಸ್ಯಾಟರ್ಡೇ ವೀಕೆಂಡಿದ್ದು ನಮ್ಮ ಆ್ಯಕ್ಟಿವಿಟೀಸ್ ನೈಟ್ವರೆಗೆ ಹೇಗಿರ್ತದೆ ಅಂತ ಈ ವಿಡಿಯೋ ನೀವು ಫುಲ್ ವಾಚ್ ಮಾಡಿದರೆ ಗೊತ್ತಾಗ್ತದೆ. ನಾವು ಕೂಡ ಸ್ಯಾಟರ್ಡೇಯನ್ನು ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತೇವೆ, ಡಿಫ್ರೆಂಟ್ ಆದ ನಮ್ಮದೇ ಆದ ಶೈಲಿಯಲ್ಲಿ. ಸೊ ನೀವು ಕೂಡ ವಾಚ್ ಮಾಡಿ, ಎಂಜಾಯ್ ಮಾಡಿ, ನನ್ನ ವಿಡಿಯೋ ನೋಡಿಕೊಂಡು ರಿಲ್ಯಾಕ್ಸ್ ಆಗಿ ಗಮ್ಮತ್ತು ಮಾಡಿ. ನಾನು ಮನೆಯ ಅಂಗಳದಲ್ಲಿ ಮೆಂತೆ ಸೊಪ್ಪಿನ ಗಿಡ ಮಾಡುವ ಅಂತ ಹೇಳಿ ಒಂದು ಬೆಡ್ ರೆಡಿ ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ಬೆಡ್ಡಿಗೆ ಆಚೆ ಈಚೆ ಎರಡು ಸೈಡ್ ಸಹ ಬಾಳೆ ದಿಂಡನ್ನು ಕಟ್ ಮಾಡಿ ಇಟ್ಟು ಅದರ ನಡುವೆ ಮಣ್ಣು ತುಂಬಿಸಿ ಎಲ್ಲ ಮಾಡೋದು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೇನೆ. ಅದಕ್ಕೋಸ್ಕರ ಈ ಬಾಳೆ ದಿಂಡನ್ನು ನಾನು ಕಟ್ ಮಾಡಿ ತೆಗೆದಿಡ್ತಾ ಇದ್ದೇನೆ. ಮತ್ತು ನಮ್ಮ ವರ್ಕರ್ ಹತ್ರ ಹೇಳಿದ್ದೇನೆ ಮನೆಗೆ ತಗೊಂಡು ಬಾ ಅಂತ, ನನಗೆ ಹೊರಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಸಂಜೆದ್ದು ಒಂದು ರೌಂಡಿದ್ದು ಕೆಲಸ ಎಲ್ಲ ಆದಮೇಲೆ, ಅಂದರೆ ಕೆಲಸದವರಿಗೆಲ್ಲ ಟೀ ಮಾಡಿ ಕೊಡೋದು, ನಮ್ಮ ಹಸುಗಳ ಹಾಲು ಕರೆಯೋದು, ಮತ್ತು ಕರುಗಳನ್ನು ಕಟ್ಟೋದು, ಹುಲ್ಲು ಹಾಕೋದು, ಇದೆಲ್ಲ ಆದಮೇಲೆ ಈಗ ಹೊಸತ್ತಾಗಿ ಆಡೋದ ಕೆಲಸ ನನ್ನ ಈ ಗಾರ್ಡನ್, ಗಿಡವೇ ಕಾಣದಂತಹ ನನ್ನ ಕಿಚನ್ ಗಾರ್ಡನಿಗೆ ನೀರು ಹಾಕಿ ಮಣ್ಣನ್ನು ಸರಿ ಮಾಡೋದು. ಇದರಲ್ಲಿ ನಾನು ಒಂದು ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ. ಅಂತ ಹೇಳಿದರೆ, ನಾನು ಮೊದಲು ಮಣ್ಣು ಹಾಗೆ ಇತ್ತಾಯ್ತಾ, ಅದರ ಮೇಲೆ ಎಂತ ಸಹ ಹಾಕಿಕೊಂಡಿರಲಿಲ್ಲ. ಈಗ ನನಗೆ ಗೊತ್ತಾಯಿತು, ಮಣ್ಣಿನ ಮೇಲೆ ನಾವು ಕಸ ಕಡ್ಡಿ ಎಲ್ಲ ಹಾಕಿದರೆ ಮಣ್ಣು ತುಂಬ ಮರುಳಾಗಿ ಭಾರಿ ಚಂದ ಇರ್ತದೆ ಅಂತ. ಹಾಗೆ ಈಗ ಎಲ್ಲ ಮಣ್ಣಿನ ಏನು ಬೆಡ್ ಮಾಡಿದ್ದೆಲ್ಲ ಅದರ ಮೇಲೆ ಎಲ್ಲ ನೋಡಿ ಈ ಥರ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ. ಚಂದದ ಒಂದು ಬೆಡ್ ರೆಡಿ ಮಾಡಿ ಇಟ್ಟಿದ್ದೆ. ಅದರ ಮೇಲೆ ಇದು ತರೆಗೆಲ್ಲ ಇರ್ಬೋದು, ಎಂತ ಇರ್ಬೋದು ತಂದು ಹಾಕಬೇಕು. ಆಗ ಮಾತ್ರ ಮಣ್ಣು ತುಂಬ ಲೂಸ್ ಆಗಿರ್ತದೆ, ಆಗ ನಮ್ಮ ಗಿಡಗಳ ಗ್ರೋತ್ ಆಗ್ತದೆ. ಸೊ ಇದು ಈಗ ಟ್ರೈ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಕಿಚನ್ ಗಾರ್ಡನ್ ಸ್ಥಿತಿಗತಿ ನೋಡಿ, ಒಂದೇ ಒಂದು ಬೀಜ ಸಹ ಇದು ಆಗೋದಿಲ್ಲ, ಗ್ರೋ ಆಗೋದಿಲ್ಲ. ಇದಕ್ಕೆ ಕ್ಯಾಲ್ಸಿಯಂ ಪೌಡರ್ ಹಾಕಬೇಕು. ಸುಣ್ಣದ ಪುಡಿ ಉಂಡು ಪಾಡೊಡಿತ ಭಯನ ಪಾಡೊಳಿಯ ಅದಕ್ಕೆ ಸಗಣಿ ನೀರು ಹಾಕಿ ನೋಡಿದೆ, ಮತ್ತು ಎಂಥದೆಲ್ಲ ಗ್ರೋತ್ ಪ್ರಮೋಟರ್ ಹಾಕಿ ನೋಡಿದೆ, ಎಂಥ ಸಹ ವರ್ಕ್ ಆಗೋದಿಲ್ಲ. ಈಗ ಅದು ಸುಣ್ಣದ ಪುಡಿ ಉಂಟು, ಅದನ್ನು ಮಣ್ಣಿಗೆ ಸೇರಿಸಿ ನೋಡ್ತೇನೆ ಅದಾಗ್ತದೆ ಹೇಳಿ. ಬನ್ನಿ ಹೋಗುವ, ತರುವ. ಸುಣ್ಣದ ಪುಡಿ ಉಂಟು, ಇದನ್ನು ಹಾಕಿ ನೋಡುವ. ಇವತ್ತು ನಮ್ಮ ಬಂಟಿದು ವಾಕಿಂಗ್ ಆಗಲಿಲ್ಲ ಅಂತ, ಅಂದರೆ ನನಗೆ ಮತ್ತೆ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ಕತ್ತಲಾಗ್ತದಲ್ಲ, ಪಾಪ ಕಾಯ್ತಾ. ನನಗೆ ಸ್ಯಾಟರ್ಡೆ ಸ್ಪೆಷಲ್ ಈವ್ನಿಂಗ್ ಸ್ನ್ಯಾಕ್ ಎಂತ ಗೊತ್ತಂತ, ಗೆಣಸಿನ ಕಬಾಬ್, ಸಿಹಿ ಗೆಣಸಿನ ಕಬಾಬ್, ಸ್ವೀಟ್ ಪೊಟ್ಯಾಟೊ ಕಬಾಬ್ ಮಾಡ್ತಾ ಇದ್ದೇನೆ. ಸ್ಯಾಟರ್ಡೆ ಸ್ಪೆಷಲ್. ಮತ್ತು ಬಿಸಿ ಬಿಸಿ ಕಾಫಿ ಒಂದು ಕುಡಿಬೇಕು. ಅದಕ್ಕಿಂತ ಮೊದಲಿಗೆ ನನಗೆ ದೇವರಿಗೆ ದೀಪ ಎಲ್ಲ ಹಚ್ಚಿ ಭಜನೆ ಎಲ್ಲ ಮಾಡಲಿಕ್ಕೆ ಉಂಟು. ಸ್ಯಾಟರ್ಡೆ ಸ್ಪೆಷಲ್ ಹಾಗೆಲ್ಲ ಮಾಡಿ, ನನ್ನ ಹಸ್ಬೆಂಡ್ ಸಹ ಬರ್ತಾರೆ ಭಜನೆ ಎಲ್ಲ ಮಾಡಲಿಕ್ಕೆ. ಒಟ್ಟಿಗೆ ಕೂತ್ಕೊಂಡು ಒಂದು ಭಜನೆ ಮಾಡೋದು ಸ್ಯಾಟರ್ಡೆ. ಹಾಗೆ ನಂದು ತರಕಾರಿ ಗಾರ್ಡನಿಂಗ್ ಎಲ್ಲ ಮಾಡಿ ಅದಕ್ಕೆಲ್ಲ ಕ್ಯಾಲ್ಸಿಯಂ ಎಲ್ಲ ಕೊಟ್ಟೆಲ್ಲ ಬಂದದ್ದು. ಇನ್ನು ಸಾಗದಿದ್ದು ಇನ್ನು ಕಾಂಪ್ಲೇನ್ ಆಗ್ತೇನೆ ನಾನು. ಕಾಂಪ್ಲೇನ್ ಬೋರ್ಬಿಟ್ ಎಲ್ಲ ಬೆಳೆಯುವುದೇ ಇಲ್ಲ ಮಾರೆ, ಕುಬ್ಜ ತಳಿಯಾಗಿ ಉಂಟು ಅಂತ ಗೊತ್ತಿಲ್ಲ. ಹಾಗೆ ಅದೆಲ್ಲ ಆಗಿ ಬಂದು ಈಗ ಕೈಕಾಲು ಮುಖ ತೊಳೆದು ಫಸ್ಟಿಗೆ ದೇವರಿಗೆ ದೀಪ ಹಚ್ಚಿ ಒಂದು 4 ಪದ್ಯ ಎಲ್ಲ ಹೇಳಿ, ಮತ್ತೆ ಕಬಾಬ್ ಮತ್ತು ಕಾಫಿಯನ್ನು ಸವಿದು ಮತ್ತೆ ಗುಡ್ ನೈಟ್. ಬನ್ನಿ ಹೋಗುವ ದೇವರಿಗೆ ದೀಪ ಹಚ್ಚುವ. सर्वार्थ साधिके शरण्ये त्र्यंबिके देवी नारायण नमस्ते तुलसी कल्याणी विष्णुप्रिये शुभे नम मोक्षप्रदे देवी नम संपत्प्रदायिनी. ಸಂಜೆದು ಪೂಜಾ ಕಾರ್ಯಕ್ರಮ ಎಲ್ಲ ಆಯಿತು. ಪೂಜೆ ಅಂದರೆ ಹಾಗೆ ಅಂತ ಇಲ್ಲ, ಸ್ವಲ್ಪ ಮಂತ್ರ ಎಲ್ಲ ಹೇಳೋದು, ಶ್ಲೋಕ ಎಲ್ಲ ಹೇಳೋದು,
ಮತ್ತು ಒಂದು ಶನಿವಾರ ಶುಕ್ರವಾರ ಹಾಗೆ ಒಂದೊಂದು ದಿವಸ ಯಾವುದಾದ್ರೂ ಭಜನೆ ಎಲ್ಲ ಮಾಡೋದು. ಪುರ್ಸೋತಿದ್ರೆ ಮಾಡ್ತೇನೆ ಯಾವಾಗಲೂ, ಇಲ್ಲಾಂದರೆ ಹೀಗೆ. ಹಾಗೆ ಈಗ ನಾವು ಸಿಹಿ ಗೆಣಸಿನಿಂದ ಕಬಾಬ್ ಹೇಗೆ ಮಾಡೋದು ಅಂತ ನೋಡುವ. ಈ ಗೆಣಸು ಉಂಟಲ್ಲ, ಇದನ್ನೀಗ ಫಸ್ಟಿಗೆ ನಾವು ಸಿಪ್ಪೆ ಎಲ್ಲ ತೆಗೆದು ನಮಗೆ ಬೇಕಾದ ಸೈಜಿಗೆ ಕಟ್ ಮಾಡಿ ಇಟ್ಕೊಳ್ಳೋದು. ಮತ್ತು ಬಾಯ್ಲ್ ಮಾಡಬೇಕು. ಬಾಯ್ಲ್ ಅಂದರೆ ಫುಲ್ ಬಾಯ್ಲ್ ಮಾಡಲಿಕ್ಕಿಲ್ಲ, ಹಾಫ್ ಬಾಯ್ಲ್ ಮಾಡಿ ಅದನ್ನು ತೆಗೆದಿಡಬೇಕು, ತಣಿಬೇಕು ಅದು. ಇಲ್ಲಿ ನೋಡಿ, ನಾನು 2 ಸಣ್ಣ ಬಟಾಟೆ ಸಾಕಿದೆ, ನನಗೆ ಇದು ಕಡಿಮೆ ಆಗ್ತದ ಅಂತ ಅನಿಸಿತು. ಸೊ ಇದು ಸ್ವೀಟ್ ಪೊಟ್ಯಾಟೊ, ಇದು ಬಟಾಟೆ, ಎರಡನ್ನು ಸಹ ಮಿಕ್ಸ್ ಮಾಡಿ ಒಂದು ಕಬಾಬ್ ಮಾಡ್ತಾ ಇದ್ದೇನೆ ಈಗ ನಾನು. ಇದನ್ನು ಫಸ್ಟಿಗೆ ಒಮ್ಮೆ ನೀರಲ್ಲಿ ತೊಳೆದು ಮತ್ತೆ ಬಾಯ್ಲ್ ಮಾಡಿದರೆ ಆಯಿತು. ಈಗ ತಕ್ಕ ಉಪ್ಪು ಸಾಕಿಡುವ. ಬೇಯಲಿಕ್ಕೆ ಇಟ್ಟದಲ್ಲ, ಜಸ್ಟ್ ಕುದಿ ಬರಲಿಕ್ಕೆ ಮಾತ್ರ, ಬೇಯಬಾರ್ದು. ಕಬಾಬ್ನ ಬ್ಯಾಟರ್ ಮಾಡಲಿಕ್ಕೆ ನಾನು ಬಳಸಿದಂತಹ ಹಿಟ್ಟುಗಳು ರೈಸ್ ಫ್ಲೋರ್, ಕಾರ್ನ್ಫ್ಲೋರ್, ಮೈದಾ ಈಕ್ವಲ್ ರೇಷಿಯೋಲ್ಲಿ, ಹಾಗೆ 1 ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಬಳಸಿದ್ದೇನೆ. ಮತ್ತು ಇದಕ್ಕೆ ಟೇಸ್ಟಿಗೆ ಮೆಣಸಿನ ಹುಡಿ, ಗರಂ ಮಸಾಲ, ಚಾಟ್ ಮಸಾಲ, ಹಾಗೆ ಆಮ್ಚೂರು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಸ್ಟ್ ಹಾಕಲೇಬೇಕು. ಇವಿಷ್ಟನ್ನು ಹಾಕಿ ಚಂದದ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ನಾವು. ಬ್ಯಾಟರ್ ತುಂಬ ನೀರಾಗಿರಬಾರ್ದು, ಹಾಗೆ ತುಂಬ ದಪ್ಪ ಸಹ ಆಗಿರಬಾರ್ದು. ನಾನು ಸ್ವಲ್ಪ ನಮಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೇಕಾದ ಕಾರಣ ಅದನ್ನು ನೋಡಿ ಈ ಗ್ರೇಟರಲ್ಲಿ ತುರಿತಾ ಇದ್ದೇನೆ. ಅದು ತುಂಬ ಸ್ಮಾಲ್ ಪೀಸಾಗಿ ಬೀಳ್ತದೆ, ಆಗ ನಮಗೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬ್ಯಾಟರ್ ರೆಡಿ ಆಗಬೇಕು. ಅಂದರೆ ಅದು ಪೋಡಿಯ ಬ್ಯಾಟರ್ಗಿಂತ ಸ್ವಲ್ಪ ತಿಕ್ಕಾಗಿ ಇರಬೇಕಾಗ್ತದೆ. ಹಾಗೆಯೇ ಸ್ವಲ್ಪ ಅದು ಕ್ರಿಸ್ಪಿ ಕ್ರಂಚಿಯಾಗಿ ಬರಬೇಕು ಔಟರ್ ಲೇಯರ್. ಸೊ ಇದೇ ಕಬಾಬ್ನ ಒಂದು ಸ್ಪೆಷಾಲಿಟಿ. ಹಾಗೆ ನೋಡಿ, ಇದರಲ್ಲಿ ಮಿಕ್ಸ್ ಮಾಡುವಾಗ ನಾವು ಕಂಪ್ಲೀಟಾಗಿ ಬಾಯ್ಲ್ ಮಾಡಿದಂತಹ ವೆಜಿಟೇಬಲನ್ನು ಹಾಕಿದರೆ ಅದು ಹುಡಿ ಆಗ್ತದೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತಾ ಇದ್ದೆ, ಬಾಯ್ಲ್ ಆಗಲಿಕ್ಕಿಲ್ಲ, ಅಂದರೆ ಬೇಯಲಿಕ್ಕಿಲ್ಲ, ಓನ್ಲಿ ಕುದಿ ಬಂದರೆ ಸಾಕು ಅಂತ ಹೇಳಿ. ಸೊ ಇದನ್ನು ಇನ್ನು ಒಂದೊಂದಾಗಿಯೇ ತೆಗೆದು ನಾವು ಕಾಯಲಿಕ್ಕೆ ಹಾಕಬೇಕು ಬಿಸಿ ಎಣ್ಣೆಯಲ್ಲಿ. ಸೊ ಅದು ಚೆಂದ ಕಾಯಬೇಕು, ಔಟರ್ ಲೇಯರು ತುಂಬ ಕ್ರಿಸ್ಪಿಯಾಗಿ ಬರಬೇಕು. ಕಬಾಬ್ ಯಾವಾಗಲೂ ಖಾರವೇ ಇರಬೇಕು, ಆದರೆ ಅದರ ಒಳ್ಳೆ ಟೇಸ್ಟ್ ಬರೋದು ಅದಕ್ಕೆ. ನಾನೆಂತ ಗೊತ್ತುಂಟಾ, ನಮಗೆ ಇಬ್ಬರಿಗೆಲ್ಲ ಅಂತ ಹೇಳಿ ಸಣ್ಣ ಬಾಣಲೆ ಇಡೋದು. ಅದು ನೋಡಿ, ನನಗೆ ಇಲ್ಲಿಗ ಹೊರಳಿಸಿ ಹಾಕಲಿಕ್ಕೆ ಭಾರಿ ಕಷ್ಟ ಆಗ್ತಾ ಉಂಟು. ಎಣ್ಣೆ ಚೆಲ್ತದ ಅಲ್ಲ ಬಾಣಲೆ ಬೀಳ್ತದ ಅಂತ ಹೇಳಿ. ಇದು ಸ್ವಲ್ಪ ತಣಿದಾದ್ಮೇಲೆ ಇದನ್ನೆಲ್ಲ ನಾವು ಸಪ್ರೇಟ್ ಮಾಡಬೇಕು. ಅದು ಸ್ವಲ್ಪ ಅಂಟಿಕೊಳ್ತದೆ, ಯಾಕೆಂದರೆ ಅದಕ್ಕೆ ಎಲ್ಲ ಅಂಟಿದ್ದೇ ಹಿಟ್ಟುಗಳೆಲ್ಲ ಇರೋದು, ಕಾರ್ನ್ಫ್ಲೋರ್ ಆಗಲಿ ಮೈದಾ ಆಗಲಿ. ನೋಡಿ, ಈ ಥರ ಎಲ್ಲವನ್ನು ಸಹ ನಾವು ಬಿಡಿಸಿ ಇಟ್ಕೊಳ್ಬೇಕು. ಸೊ ಇದು ಆದಮೇಲೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ನಾವು ಕೊಡಲಿಕ್ಕುಂಟು. ಈ ಒಗ್ಗರಣೆಗೆ ಹಸಿಮೆಣಸು ಮತ್ತು ಕರಿಬೇವಿನ ಸೊಪ್ಪು, ಹಾಗೆ ಗಾರ್ಲಿಕ್ ಜಿಂಜರ್, ಹಾಗೆ ಇದು ಬಿಳಿ ಎಳ್ಳನ್ನು ಸಹ ಹಾಕಿದ್ದೇನೆ. ಯಾಕೆಂದರೆ ಅದು ಕ್ರಿಸ್ಪಿಯಾಗಿ ನಮಗೆ ಕ್ರಂಚಿಯಾಗಿ ಜಗಿಲಿಕ್ಕೆ ಸಿಗ್ತದೆ, ಅದು ಖುಷಿಯಾಗೋದು. ಅದಕ್ಕೋಸ್ಕರ ಬಿಳಿ ಎಳ್ಳನ್ನು ಹಾಕೋದು, ಅದು ಕುರ್ಕುರು ಅಂತ ಆಗ್ತದೆ ತಿನ್ನುವಾಗ. ಸೊ ಅದು ಇದರ ಸ್ಪೆಷಾಲಿಟಿ. ಇದು ಇಷ್ಟನ್ನು ಕೂಡ ನಾವು ಕಬಾಬ್ನ ಮೇಲೆ ಹಾಕೋದು, ಈ ಒಗ್ಗರಣೆಯನ್ನು. ನಮ್ಮ ವಿಲೇಜ್ ಸ್ಟೈಲಲ್ಲಿ ಮಾಡಿದಂತಹ ಸಿಹಿ ಗೆಣಸಿನ ಕಬಾಬ್ ರೆಡಿಯಾಗಿದೆ ತಿನ್ನಲಿಕ್ಕೆ. ನೀವು ಕೂಡ ಸಿಹಿ ಗೆಣಸಿನ ಕಬಾಬ್ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಸಿಹಿ ಗೆಣಸು ಅಂದರೆ ಗೊತ್ತುಂಟಲ್ಲ, ಸಿಹಿ ಇರ್ತದೆ ಅದರ ಟೇಸ್ಟ್. ಮತ್ತು ಇದಕ್ಕೆ ನಾವು ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ಇದನ್ನು ಸವಿಯುವುದು ಅಂತ ಹೇಳಿದರೆ ಟೊಮೆಟೊ ಕೆಚಪ್ನೊಟ್ಟಿಗೆ ಸವಿಬೋದು, ಅಥವಾ ಗ್ರೀನ್ ಚಟ್ನಿಯೊಟ್ಟಿಗೆ ಸಹ ಸವಿಬೋದು. ಸೊ ಅದು ನಮಗೆ ಬಿಟ್ಟದ್ದು. ನಾನು ಗ್ರೀನ್ ಚಟ್ನಿ ಮಾಡಲಿಲ್ಲ, ನಮ್ಮಲ್ಲಿ ಕೆಚಪ್ ಇತ್ತು. ಖಾರ ಕಬಾಬ್ ವಿತ್ ಕಾಫಿ, ಗಮ್ಮತ್ತಲ್ಲ ಇದು. ಈ ಕಬಾಬನ್ನು ನಾವು ಸೋಯಾ ಚಂಕಲ್ಲಿ ಮಾಡ್ಬೋದು, ಬಾಳೆಕಾಯಿಯಲ್ಲಿ ಮಾಡ್ಬೋದು, ಆಯಿತಾ? ಟ್ರೈ ಮಾಡಿ ನೋಡಿ. ಮತ್ತು ಎಲ್ಲ ವೆಜಿಟೇಬಲ್ಸನ್ನು ಮಿಕ್ಸ್ ಮಾಡಿ ಅದು ಹಾಗೆ ಸಹ ಮಾಡ್ಬೋದು. ಸೊ ಈಗ ನನ್ನ ಫಸ್ಟ್ ಬೈಟ್ ಹೇಗುಂಟು ಅಂತ ನೋಡಿ ಹೇಳ್ತೇನೆ. ಟ್ರೈ ಮಾಡಿ, ಎಂಜಾಯ್ ಮಾಡಿ. ಸ್ಯಾಟರ್ಡೇ ವೀಕೆಂಡ್, ನಮಗೆ ಸಹ ವೀಕೆಂಡ್ ಬೇಕಲ್ಲ, ರೈತರಿಗೆ ಸಹ. ವಾವ್, ಸಿಹಿ ಇಷ್ಟ ಇಲ್ಲದವರು ಸಿಹಿ ಗೆಣಸಿದ್ದು ಮಾಡಿದರೆ ಆಗಲಿಕ್ಕಿಲ್ಲ, ಅದರ್ವೈಸ್ ಯಮ್ಮಿ. ನಾನುಂಟಲ್ಲ, ಸ್ವಲ್ಪ ಹಿಟ್ಟು ಉಳಿತಲ್ಲ, ಅದನ್ನು ಸಹ ಕಾಯಿಸಿದೆ. ಅದು ಹೇಗುಂಟು ನೋಡು. ಪ್ಲೈನ್ ಹಿಟ್ಟು, ಎಂತ ಸಹ ಇಲ್ಲ ಇದರಲ್ಲಿ, ಡಂಪ್ಲಿಂಗ್ ಅಂತ ಹೇಳ್ಬೋದು. ನೋಡುವ, ಇದು ಸಹ ಒಳ್ಳೆದಾಗ್ತದೆ. ಸೂಪರ್ ಆಯ್ತಾ? ಹೋಟೆಲಲ್ಲಿ ಉಂಟಲ್ಲ, ಈಗ ಪ್ಲೈನ್ ಕೊಟ್ಟರೆ ಸಹ ಗೊತ್ತಾಗ್ಲಿಕ್ಕಿಲ್ಲ.
ನಾವು ತಿನ್ನುವುದು ಕಾಯಿಸುವುದೆಲ್ಲ ಒಳಗಿನಿಂದ ಪರಿಮಳ ಬರ್ತದಲ್ಲ, ಅದಕ್ಕೆ ಬಂಟಿ ಕೂಗ್ತಾ ಇದ್ದ ಅಂತ ಅವನ ಅವಸ್ಥೆ ನೋಡಿ ಅಂತ ಅವನಿಗೆ ಬೆಚ್ಚಾಗುದು. ಮತ್ತೆ ಅವನನ್ನು ಕಟ್ಟಿ ಸಾಕಿದ್ದೇನೆ ಅಲ್ಲಿ. ಟಕ್ಕ ಡಂಗ್ ಟಕ್ಕ ಡಂಗ್ 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 ಬಂಟಿ 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 ಕಮಾನ್ ಬಂಟಿ ಕಮಾನ್ ಕಮಾನ್ ಕಮಾನ್. ಓ ದಿನ ವ್ಲಾಗ್ ಎಂಡ್ ಮಾಡುವಲ್ಲ. ಸೊ ನಿಮಗೆ ಇವತ್ತಿನ ವ್ಲಾಗ್ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಬನ್ನಿ. ಡನ್ ಟ ಟ ಡನ್ ಟ ಟ ಡನ್ ಟ ಟ ಡನ್ ಟ ಟ ಡನ್ 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 ಬತ್ 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 ಕಳ 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 ಅವು ಮ್ಯಾಟ್ ಅಣ್ಣ. ಬಂಟಿ ಬಿಡು ಬಿಡು. ನೋ ಬಂಟಿ ಬಿಡು. ಗುಡ್ ಬಾಯ್.